ಹಾಯ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ಇವತ್ತು ಆಗದ ಮೆಸೇಜ್ ಆಗ್ತಾಯಿದ್ರಿ ಯಾಕೆ ಇವತ್ತು ವ್ಲಾಗ್ ಇಲ್ಲ ಅಂತ. ಸೊ ನಾವು ಕುದ್ರೋಳಿ ಟೆಂಪಲ್ಗೆ ಹೋಗಿದ್ವಿ. ಸೊ ಹಾಗಾಗಿ ವ್ಲಾಗ್ ಹಾಕ್ಲಿಕ್ಕೆ ಆಗಲಿಲ್ಲ. ಇವತ್ತು ಹಾಕೋದಿಲ್ಲ ಅಂತಿದ್ದೆ, ನಾಳೆ ಹಾಕ್ತೇನೆ ಅಂತಿದ್ದೆ. ಬಟ್ ಒಂದು ಕಮೆಂಟ್ ಬಂತು. ಸೊ ಆ ಕಮೆಂಟಿಗೆ ನನಗೆ ಆನ್ಸರ್ ಮಾಡಲೇಬೇಕು ಅಂತ ಆಯಿತು. ಸೊ ಹಾಗಾಗಿ ಇವತ್ತಿನ ವೀಡಿಯೋ ಮಾಡ್ತಾ ಇದ್ದೇನೆ. ಸೊ ಬನ್ನಿ ಅದಕ್ಕೂ ಮುನ್ನೇ ಇವತ್ತಿನ ವ್ಲಾಗ್ ಶುರು ಮಾಡೋಣ. ಎಸ್, ಆಲ್ಮೋಸ್ಟ್ ತುಂಬ ಜನರಿಗೆ ಗೊತ್ತಿರೋ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಕಮ್ಯುನಿಟಿ ಪೋಸ್ಟ್ನಲ್ಲಿ ನಾನು ಜನಮೆಚ್ಚಿದ ಜೋಡಿ ಅನ್ನುವಂಥ ಒಂದು ಕಾಂಪಿಟೇಷನನ್ನು ಇಟ್ಟಿದ್ದೇನೆ. ಸೊ ಅದರಲ್ಲಿ ಒಂದು ಫೇಕ್ ಅಕೌಂಟಲ್ಲಿ ತುಂಬ ಜನರ ಒಂದು ಪೋಸ್ಟಿಗೆ, ಅಂದರೆ ಪೋಸ್ಟ್ ಯಾರ್ದೆಲ್ಲ ಕಪಲ್ಸ್ ಇದು ಫೋಟೋ ನಾನು ಹಾಕಿದ್ದೇನೆ. ಸೊ ಆ ಪೋಸ್ಟಿಗೆ ತುಂಬ ಫೋಟೋಗಳಿಗೆ ಒಂದು ಕಮೆಂಟ್ ಬಂದಿದೆ. ಸೊ ನಾನು ನಿಮಗೆ ಅದನ್ನು ಬೇಕಾದರೆ ಸ್ಕ್ರೀನ್ಶಾಟ್ ಹಾಕ್ತೇನೆ ನೋಡಿ ಜಸ್ಟ್. ಸೊ ಅದು ಹೇಗೆ ಗೊತ್ತುಂಟಾ, ಇವರು ನಿಮಗೆ ಜನರುಗಳ ಮೋಸ ಮಾಡ್ತಿದ್ದಾರೆ ಅಂತ ಕಮೆಂಟ್. ನೀವು ಗೊತ್ತಿಲ್ಲದೆ ಅವರಿಗೆ ಫೋಟೋ ಕಳಿಸ್ತೀರಾ, ಅವರು ನಿಮ್ಮ ಫೋಟೋವನ್ನು ಹಾಕಿಸಿ ಅವರು ಸಬ್ಸ್ಕ್ರೈಬ್ ಲೈಕ್ಸ್ ಎಲ್ಲ ಜಾಸ್ತಿ ಮಾಡ್ಕೊಳ್ತಿದ್ದಾರೆ, ಹಾಗೆ ಹೀಗೆ ಅಂತ ತುಂಬ ಉದ್ದಕ್ಕಿತ್ತು. ನಾನು ಬೇಕಾದರೆ ನಿಮಗೆ ಸ್ಕ್ರೀನ್ಶಾಟ್ ಹಾಕ್ತೇನೆ. ಅಲ್ಲ, ನಾನು ಒಂದು ಹೇಳೋದು, ಇದರಲ್ಲಿ ಜನರಿಗೆ ಮೋಸ ಮಾಡುವಂಥದ್ದು ಏನಿದೆ? ಕರೆಕ್ಟ್ ಅಲ್ವಾ? ನಾನೇನು ಕಾಂಪಿಟೇಷನ್ಗೆ ಗಿಫ್ಟ್ ಕೊಡ್ತೇನೆ ಅಂತ ಹೇಳಿ ಗಿಫ್ಟ್ ಕೊಡೋದೇ ಇದ್ದಿದ್ದೇನಾ? ಬೇಕಾದರೆ ನೀವು ಚೆಕ್ ಮಾಡ್ಕೊಳ್ಳಿ. ಲಾಸ್ಟ್ ಟೈಮ್ ಜೋಡಿ ಸ್ಪರ್ಧೆ ಹಾಕಿದ್ದೆ ಅಲ್ವಾ? ಸೊ ಅದರಲ್ಲಿ ನೋಡಿ ಏನು ಕೊಟ್ಟಿದ್ದೇನೆ ನೋಡಿ. ನನ್ನಿಂದ ಆದದನ್ನು ನಾನು ಕೊಟ್ಟಿದ್ದೇನೆ, ಇಲ್ಲ ಅಂತ ಹೇಳಲ್ಲ. ಅಲ್ಲ, ನಾನೊಂದು ಕೇಳೋದು, ಕಾಂಪಿಟೇಷನ್ ಇಟ್ಟಿದ್ದೇನೆ, ಕರೆಕ್ಟ್ ಅಲ್ವಾ? ಯಾರು ಏನು ಯೂಸ್ ಇಲ್ಲದೆ ಏನಾದರೂ ಹಾಕ್ತಾರಾ? ಫಾರ್ ಎಕ್ಸಾಂಪಲ್, ಈಗ ಆ ವ್ಯಕ್ತಿ ಕೂಡ ಫೋಟೋ ಕಳಿಸಿರ್ಬೋದು. ವ್ಯಕ್ತಿ ಅನ್ನೋದಕ್ಕಿಂತ ಹುಡುಗನ ಹೆಸರಿತ್ತು, ಆದರೆ ಅಭಿಲಾಷ್ ಅಂತ ಇತ್ತು, ಆದರೆ ಹುಡುಗಿಯ ಡಿ.ಪಿ ಇತ್ತು. ಸೊ ಅದು ಫೇಕ್ ಅಕೌಂಟ್ ಪಕ್ಕಾ ಗೊತ್ತಾಗುತ್ತೆ. ಆ್ಯಂಡ್ ಅವರು ಕೂಡ ಒಬ್ಬರು ವ್ಲಾಗರ್, ಯಾರು ಕಮೆಂಟ್ ಮಾಡಿದಾರೋ ಸೊ ಅವರು ಕೂಡ ವ್ಲಾಗರ್, ಅದು ನನಗೆ ಗೊತ್ತಾಗಿದೆ. ಸೊ ಈಗೆಲ್ಲ ಯಾರು ಫೇಕ್ ಅಕೌಂಟಲ್ಲಿ ಮಾಡ್ತಿದ್ದಾರೆ ಅನ್ನೋದು ಚೆಕ್ ಮಾಡೋದು ಬಂದಿದೆ. ಸೈಬರ್ ಕ್ರೈಮ್ ಎಲ್ಲ ಮಾಡೋದು, ಸೊ ಅದೆಲ್ಲ ಸಣ್ಣ ಪುಟ್ಟ ವಿಷಯ ಅಂತ ನಾನು ಅಲ್ಲಿಗೆ ಬಿಟ್ಟಿದ್ದೇನೆ. ತುಂಬ ಸಲ ಈ ಥರ ಲಾಸ್ಟ್ ಟೈಮ್ ಕೂಡ ಮಾಡಿದ್ರಿ ಕಮೆಂಟ್, ಬಟ್ ಅವರಲ್ಲ, ಬೇರೆಯವರು. ಸೊ ಈ ಸಲ ಇವತ್ತು ಬೆಳಿಗ್ಗೆ, ಅದು ಕೂಡ 4:15 ಗಂಟೆಗೆ ಎಲ್ಲ ಪೋಸ್ಟ್ಗಳಿಗೆ ಕಮೆಂಟ್ ಹಾಕಿಕೊಂಡು ಬಂದಿದ್ದಾರೆ. ಸೊ ಅದಕ್ಕೆ ನಾನು ತಕ್ಕ ಆನ್ಸರ್ ಕೊಟ್ಟಿದ್ದೇನೆ, ಕಮೆಂಟಲ್ಲಿ ಆನ್ಸರ್ ಕೊಟ್ಟಿದ್ದೇನೆ. ಆದರೆ ಕಮೆಂಟಲ್ಲಿ ಆನ್ಸರ್ ಕೊಟ್ಟ ತಕ್ಷಣ ಅದು ಡಿಲೀಟ್ ಆಗಿದೆ. ಓಕೆನಾ? ಅವರು ಡಿಲೀಟ್ ಮಾಡ್ಕೊಂಡಿದ್ದಾರೆ, ಹೆದರಿ ಡಿಲೀಟ್ ಮಾಡಿರಬೇಕು. ನಿಮಗೆ ಹೇಳುವ ಧೈರ್ಯ ಇದ್ದರೆ ಅದನ್ನು ನಾನು ಕಮೆಂಟ್ ರಿಪ್ಲೈ ಮಾಡ್ತೇನಲ್ವಾ, ಅದನ್ನು ಕರಗಿಸಿಕೊಳ್ಳಿಕ್ಕೂ ನಿಮಗೆ ಧೈರ್ಯ ಬೇಕು, ಸರಿನಾ? ಅದು ಬಿಟ್ಟು ಕಮೆಂಟ್ ಮಾಡೋದು, ಇದ್ದವರ ಪೋಸ್ಟ್ಗೆಲ್ಲ ಯಾಕೆ ಕಮೆಂಟ್ ಮಾಡ್ತೀರಾ ನೀವು? ನನಗೇನು ಬೇಜಾರಿಲ್ಲ. ಅವರು ನನ್ನ ಹತ್ರ ಒಬ್ಬರು ಪಾಪ ಹೇಳಿದರು, ನೋಡಿ ಈ ಥರ ಕಮೆಂಟ್ ಮಾಡಿದ್ದಾರೆ, ಎಲ್ಲರೂ ನೋಡ್ತಾರಲ್ವ ಇದನ್ನೆಲ್ಲ ಅಂತ. ನಾನು ಅವರಿಗೆ ಹೇಳಿದೆ, ಜಲಸ್ ಪೀಪಲ್ಸ್ ಇಂಥದ್ದೆಲ್ಲ ಮಾಡ್ತಾ ಇರ್ತಾರೆ, ಸೊ ಅದನ್ನೆಲ್ಲ ನೀವು ತಲೆಗೆ ತಗೊಳ್ಬೇಡಿ. ಅದಕ್ಕೆ ನಾನು ಕರೆಕ್ಟಾಗಿ ಆನ್ಸರ್ ಕೊಟ್ಟಿದ್ದೇನೆ ಅಂತ. ಸೊ ಅವರು ಕೂಡ ನೆಗಡಿದ್ರು, ಅಲ್ಲ ಇಂಥ ಜಲಸ್ ಪೀಪಲ್ ಕೂಡ ಇದ್ದಾರಲ್ವ ಅಂತ. ಕರೆಕ್ಟಾಗಿ ಲೋಕಲ್ ವರ್ಡಲ್ಲಿ ಹೇಳಬೇಕು ಅಂತ ಹೇಳಿದರೆ ನಂಜೆಲ್ಲರು. ಸೊ ಅಂಥದ್ದೆಲ್ಲ ನಾನು ಕ್ಯಾರ್ ಮಾಡೋದಿಲ್ಲ. ನೀವು ಕಮೆಂಟ್ ಹಾಕಿದ್ರಿ ಅಂತ ಹೇಳಿ ನಾನು ಕಾಂಪಿಟೇಷನ್ ಮಾಡೋದೇ ಇರೋದಿಲ್ಲ. ಎಲ್ರಿಗೂ ಒಂದು ಕ್ಲಾರಿಟಿ ಇರಲಿ. ಯಾಕಂತ ಹೇಳಿದ್ರೆ ನಾನು ಕಾಂಪಿಟೇಷನ್ ಮಾಡ್ತಾ ಇರೋದು, ಫಸ್ಟಿಗೆ ನಾನು ಕೃಷ್ಣವೇಷದ್ದು ಕಾಂಪಿಟೇಷನ್ ಹಾಕಿದೆ. ಆನಂತರ ತುಂಬ ಜನ ಹೇಳಿದರು, ಈ ಥರ ಕಾಂಪಿಟೇಷನ್ ಇಡ್ತಾ ಇರಿ ಮಂತ್ಲಿ, ನಮಗೂ ಖುಷಿ ಆಗುತ್ತೆ ಈ ಥರ ಎಲ್ಲ ಗೇಮ್ ಇದೆಲ್ಲ ಅಂದರೆ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಹಾಗೆ ಹೀಗೆ ಅಂತ. ಸೊ ನಾನು ಲಾಸ್ಟ್ ಟೈಮ್ ಜೋಡಿ ಕಾಂಪಿಟೇಷನ್ ಇಟ್ಟೆ, ಜನರ ರಿಕ್ವೆಸ್ಟ್ ಮೇಲೆ ಇಟ್ಟಿದ್ದೇನೆ ಹೊರತು ನಾನಾಗಿಯೋ ಹಾಗೆ ಆಗಬೇಕು ಹೀಗೆ ಆಗಬೇಕು ಅಂತ ಇಟ್ಟದಲ್ಲ. ಹೌದು, ನನ್ನೊಂದು ಇಂಟೆನ್ಷನ್ ಇದೆ, ಸಬ್ಸ್ಕ್ರೈಬ್ ಜಾಸ್ತಿ ಆಗಬೇಕು, ವ್ಯೂಸ್ ಜಾಸ್ತಿ ಆಗಬೇಕು. ಅದು ಎಲ್ಲ ಯೂಟ್ಯೂಬರ್ಸ್ಗೆ ಕೂಡ ಇದ್ದೇ ಇರುತ್ತೆ, ಹೌದಲ್ವಾ? ಅದರಲ್ಲಿ ಏನು ತಪ್ಪಿಲ್ಲ. ಯಾಕಂತ ಹೇಳಿದರೆ ನಾನು ಕಷ್ಟಪಡ್ತಿದ್ದೇನೆ ಇದಕ್ಕೆ, ಸುಮ್ಮನೆ ನನಗೆ ಸಬ್ಸ್ಕ್ರೈಬ್ ಬರ್ತಾ ಇಲ್ಲ. ಓಕೆನಾ? ಕಷ್ಟಪಟ್ಟು ಮಾಡ್ತಾ ಇದ್ದೇನೆ. ಒಂದು ಪೋಸ್ಟಿಗೆ ಅದನ್ನು ಪೋಸ್ಟ್ ಮಾಡಬೇಕಾದ್ರೆ ಅದರಲ್ಲಿ ಎಷ್ಟು ಕೆಲಸ ಇದೆ ಅದು ನಿಮಗೆ ಗೊತ್ತಾ? ಯಾರು ಕಮೆಂಟ್ ಮಾಡಿದರೆ ನಾನು ಅವ್ರಿಗೆ ಹೇಳ್ತಾ ಇದ್ದೇನೆ, ಅದು ನಿಮಗೆ ಗೊತ್ತಾ? ಅದರಲ್ಲಿ ಕೆಲಸ ಇರುತ್ತೆ, ತುಂಬ ಕೆಲಸ ಇರುತ್ತೆ. ಅದನ್ನು ಎಡಿಟ್ ಮಾಡಬೇಕು, ಅದನ್ನು ಪೋಸ್ಟ್ ಮಾಡಬೇಕು, ಇಂಟರ್ನೆಟ್ ವೇಸ್ಟ್ ಆಗುತ್ತೆ, ತುಂಬ ಕೆಲಸಗಳಿರುತ್ತೆ. ಅದು ನಿಮಗೆ ಯಾಕೆ ಅರ್ಥ ಆಗ್ತಿಲ್ಲ ಅಂತ ನನಗೆ ಗೊತ್ತಾಗ್ತಿಲ್ಲ. ಸುಮ್ಮನೆ ಬಿಟ್ಟು ತಗೊಂಡಾಗೆ ಮಾಡ್ತಿದ್ದಾರೆ. ನನ್ನ ಯೂಟ್ಯೂಬ್ ಚಾನಲ್, ನಾನು ಕಾಂಪಿಟೇಷನ್ ನಡೆಸ್ತಾ ಇರೋದು, ನಾನು ಸ್ಪಾನ್ಸರ್ ಮಾಡ್ತಾ ಇರೋದು, ನನಗಿಷ್ಟ. ನಿಮಗೇನು ಕಷ್ಟ ಹೇಳಿ? ಇಷ್ಟು ಎಂತ ನಂಜೆಲ್ಲರು ಇರ್ತಾರೆ ಅಂತ ನನಗೆ ಗೊತ್ತಿಲ್ಲ. ಲೋಕಲ್ ವರ್ಡಲ್ಲಿ ಹೇಳ್ತಿದ್ದೇನೆ, ನಂಜೆಲ್ಲರು. ಸೊ ಇಷ್ಟು ನಂಜೆಲ್ಲರು ಇರ್ತಾರೆ ಅಂತ ಗೊತ್ತಿಲ್ಲ, ಜಲಸ್ ಪೀಪಲ್ಸ್. ಸೊ ಪಕ್ಕ ಅದು ಮಾಡಿರೋದು ವ್ಲಾಗರ್. ನಾನು ಯಾರು ಏನು ಎತ್ತಂತ ಹೇಳೋದಿಲ್ಲ, ಯೂಟ್ಯೂಬರ್. ವ್ಲಾಗರ್ ಅನ್ನೋದಕ್ಕಿಂತ ಕೂಡ ಯೂಟ್ಯೂಬರ್ ಒಬ್ಬರು. ಸೊ ಕಮೆಂಟ್ ಮಾಡಿರೋದು ಫೇಕ್ ಅಕೌಂಟಲ್ಲಿ, ಅದು ನನಗೆ ಗೊತ್ತಾಗಿದೆ ಯಾರು ಅಂತ. ಬೇಡ ಸುಮ್ಮನೆ ಯಾಕೆ ಒಬ್ಬರಿಂದ ಒಬ್ರು ಇದು ಮಾಡ್ಕೊಳ್ಳೋದು. ಒಂದು ಯೂಟ್ಯೂಬರ್ಗೆ ಮತ್ತೊಂದು ಯೂಟ್ಯೂಬರ್ ಯಾವಾಗಲೂ ಸಪೋರ್ಟ್ ಮಾಡಬೇಕು ಹೊರತು ಈ ಥರ ಎಲ್ಲ ಮಾಡೋದು ತಪ್ಪು. ಸೊ ಇದನ್ನು ಹೇಳಬೇಕಿತ್ತು, ಹಾಗಾಗಿ ನಾನು ಇವತ್ತಿನ ವೀಡಿಯೋ ಮಾಡಿದೆ. ವೀಡಿಯೋ ಶಾರ್ಟ್ ಆಗಿರ್ಬೋದು.
ಸೊ ಆದಷ್ಟು ಶೇರ್ ಮಾಡಿ, ಯಾಕಂತ ಹೇಳಿದರೆ ಶೇರ್ ಮಾಡೋಕ್ಕಿಂತಲೂ ಆದಷ್ಟು ಯಾರೆಲ್ಲ ಈ ಒಂದು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ, ತುಂಬ ಜನರದ್ದು ಕಾಲ್ ಮೆಸೇಜ್ ಎಲ್ಲ ಬರ್ತಾ ಇದೆ. ದಯವಿಟ್ಟು ಕಾಲ್ ಮಾಡಬೇಡಿ ಅಂತ ಹೇಳಿದೆ, ಬಟ್ ಪದೇ ಪದೇ ಕಾಲ್ ಮಾಡ್ತಾ ಇದ್ದೀರಾ. ಪೋಸ್ಟ್ ಹಾಕಿ ವಾಪಸ್ಸು ಫೋಟೋ ಕಳಿಸಿ ವಾಪಸ್ ವಾಟ್ಸಪ್ ಕಾಲ್ ಕೂಡ ಮಾಡ್ತಾ ಇದ್ದೀರಾ. ದಯವಿಟ್ಟು ಮಾಡಬೇಕು. ನಾನು ನೋಡ್ತೇನೆ ತುಂಬ ಜನರದ್ದು ಬಂದಿದೆ. ಆಲ್ಮೋಸ್ಟ್ ಈಗಲೇ ಮೆಸೇಜ್ ಎಷ್ಟು ಗೊತ್ತುಂಟಾ, ಒಂದು 250ಕ್ಕಿಂತ ಹೆಚ್ಚು ಮೆಸೇಜ್ ಬಂದಿದೆ. ಸೊ ಅದನ್ನೆಲ್ಲ ನೋಡಿ ಅದನ್ನು ಎಡಿಟ್ ಮಾಡಿ ಹಾಕಬೇಕು. ನಾನು ಹೇಳಿದರೆ ದಿನಕ್ಕೆ 50 ಮಾತ್ರ ಅಪ್ಲೋಡ್ ಮಾಡೋದು ಅಂತ, ಫಸ್ಟ್ ಬಂದು 500 ಫೋಟೋ ಮಾತ್ರ ಸೆಲೆಕ್ಟ್ ಮಾಡೋದು ಅಂತ. ಸೊ ತುಂಬ ಜನರದ್ದು ಫೋಟೋ ಬಂದರೆ ನಾನು ಏನು ಮಾಡಲಿಕ್ಕಾಗಲ್ಲ, ಯಾಕಂತ ಹೇಳಿದರೆ ತುಂಬ ಕಷ್ಟ ಆಗುತ್ತೆ. ಓಕೆನಾ? ಅದಕ್ಕೆ ನಾನು ನಿಮ್ಮ ಅಪ್ಲೋಡ್ ಮಾಡ್ತೇನೆ, ಖಂಡಿತ ಅಪ್ಲೋಡ್ ಮಾಡ್ತೇನೆ. ಹಾಗಂತ ದಯವಿಟ್ಟು ಕಾಲ್ ಮಾಡಬೇಡಿ. ಇನ್ನು ಇವಳು ದೊಡ್ಡಸ್ತಿಕೆಲ್ಲ ಹೇಳ್ತಿದ್ದಾಳೆ ಹಾಗೆಲ್ಲ ಅಂದ್ಕೊಳ್ಬೇಡಿ. ಕಷ್ಟ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ, ನಿಮಗೆ ಕೂಡ ಗೊತ್ತಾಗುತ್ತೆ ಅಂದ್ಕೊಳ್ತೇನೆ. ಅದನ್ನು ಎಡಿಟ್ ಮಾಡಬೇಕು, ಹಾಕಬೇಕು, ದಿನಪೂರ್ತಿ ಅದಕ್ಕೆ ಕೊಟ್ಟರೆ. ನನಗೆ ಕೂಡ ಸಣ್ಣ ಮಗು ಇದೆ, ಸೊ ಅವಳನ್ನು ಕೂಡ ನೋಡ್ಕೊಳ್ಬೇಕು, ಅವಳಿಗೂ ಕೂಡ ಟೈಮ್ ಕೊಡಬೇಕು. ಹಾಗಂತ ನೀವು ಹೇಳ್ಬೋದು ಮತ್ತೆ ಯಾಕೆ ಕಾಂಪಿಟೇಷನ್ ಇಟ್ಟರೆ ಅಂತ. ಕಾಂಪಿಟೇಷನ್ ಇಟ್ಟಿರೋದು ಬೆಳಿಬೇಕು ಅನ್ನೋಂಥ ಹಠ ಇದೆ. ಒಂದು ಕಡೆಯಲ್ಲಿ ಫ್ಯಾಮಿಲಿ ಮ್ಯಾನೇಜ್ ಮಾಡಬೇಕು. ಸೊ ಮಾಡ್ತೇನೆ, ಎಲ್ಲರ ಫೋಟೋ ಅಪ್ಲೋಡ್ ಮಾಡ್ತೇನೆ ಖಂಡಿತ. ಸೊ ಜಸ್ಟ್ ವೆಯ್ಟ್ ಮಾಡಿ, ಕಾಲ್ ಮಾಡಬೇಡಿ ಪದೇ ಪದೇ. ಅದನ್ನು ಹೇಳಬೇಕಿತ್ತು. ನನಗೆ ಆಗೋದಿಂದ ಉಂಟಲ್ಲ, ನಾನು ಕುದ್ರೋಳಿಗೆ ಹೋಗಿದ್ದೆ, ಎಷ್ಟು ಕಾಲ್ ಗೊತ್ತುಂಟಾ, ಎಷ್ಟು ಕಾಲ್. ನನಗೆ ಸತ್ಯ ನಿಜವಾಗ್ಲೂ ಅಳುವಂತು ಲಾಸ್ಟಿಗೆ. ಇಷ್ಟು ಕಾಲ್ ಮಾಡ್ತೀರಾ ಅಂತಂದರೆ ಫ್ಯಾಮಿಲಿ ಜೊತೆ ಕೂಡ ಟೈಮ್ ಸ್ಪೆಂಡ್ ಮಾಡಬೇಕಲ್ವಾ. ಸೊ ಕೆಲವರು ಏನು ನನ್ನ ಫೋಟೋ ಇನ್ನೂ ಕೂಡ ನೋಡಲಿಲ್ಲ, ನಿಮಗೆ ನೋಡಲಿಕ್ಕೇನು ಹಾಗೆ ಹೇಗೆ ಅಂತ ಬೆದರಿಸಿ ಎಲ್ಲ ಮೆಸೇಜ್ ಮಾಡ್ತಿದ್ದಾರೆ. ಅರ್ಥ ಮಾಡ್ಕೊಳ್ಳಿ, ಅಷ್ಟೇ ಹೇಳ್ತಾ ಇರೋದು. ಎಸ್, ಇವತ್ತಿನ ವಿಡಿಯೋ ಇಷ್ಟೇ. ಸಬ್ಸ್ಕ್ರೈಬ್ ಮಾಡಿ ಆದಷ್ಟು. ಸೊ ಶೇರ್ ಮಾಡಿ ಇಷ್ಟ ಆಗಿದ್ರೆ. ನಾಳೆ ವಿಡಿಯೋದಲ್ಲಿ ಸಿಗೋಣ. ತುಂಬ ವ್ಲಾಗ್ ಎಲ್ಲ ಪೆಂಡಿಂಗಿದೆ, ನಾಳೆಯಿಂದ ಹಾಕ್ತೇನೆ. ಸೊ ಬಾಯ್.